ಉದಯ್ ಮ್ಯೂಸಿಕ್. ನಿಮಗೋಸ್ಕರ ಒಂದು ಸಾಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಅದೊಂದು ಯಾವುದೋ ಒಂದು ಕುಂಕಿ ಕುಯ್ ಅಂತ ಕೂಗ್ತಾ ಉಂಟು. ವಿಶಾಲ್ ಹೇಳುದು ಅವನಷ್ಟು ಸಪುರ ಆಗ್ಬೇಕಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಗುಲ್ಡೆಕ್ಕಿದೆ, ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಕೂಡ ಕುಸುಮಾಂಟಿಯ ಮನೆಗೆ ಹೋಗ್ತಿದ್ದೇವೆ. ಸೊ ಮಾತಾಡ್ತಾ ಹೋಗು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಂತ ಎಂತ ಎಂತದ ಹೇಳ್ತಿದ್ದಾನೆ ಅವನು. ಯಾವಾಗಲೂ ಡೋಂಗಿ ಮಾಡೋದು, ಮುಖ ತೊಳಿಲಿಲ್ಲ ಅಂತ. ಆದರೆ ನಾನು ಬೆಳಿಗ್ಗೆ ಬೇಗ ಎದ್ದು ಮುಖ ತೊಳೆದಿರ್ತೇನೆ. ಅದು ನಿಂದೆ ಮಂಜಲ್ ಅದು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಷ್ಟು ತಾರೀಕಪ್ಪ? ಏಪ್ರಿಲ್ 5 ಅಲ್ಲ? ಏಪ್ರಿಲ್ 5 ಯಾರ್ದೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ರು. ಸೊ ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಅಥವಾ ಇದು ಯಾವಾಗ ವ್ಲಾಗ್ ಹೋಗ್ತದೆ ಅವತ್ತು ಯಾರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ದೀರಾ, ಸೊ ಅವರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಉದಯ್ ಮ್ಯೂಸಿಕ್. ನಿಮಗೋಸ್ಕರ ಒಂದು ಸಾಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ನೋಡಿ ಬೆಳಿಗ್ಗೆ ಎಷ್ಟು ಚಂದ ಅಲ್ಲ, ಹಕ್ಕಿಗಳೆಲ್ಲ ಹಾರಾಡ್ತಾ ಉಂಟು. ಅದೊಂದು ಯಾವುದೋ ಒಂದು ಕುಂಕಿ ಕುಯ್ ಅಂತ ಕೂಗ್ತಾ ಉಂಟು. ಅವಲಿಯ ಸೌಂಡು ನೀರ್ದ ಅಜ್ಜವಳು ನೋಡಿ ನನಗೆ ಡೋಂಗಿ ಮಾಡೋದು. ದನ ಅವನೇ ದೊಡ್ಡ ದನ, ನನಗೆ ಹಬ್ಬ. ಮೊನ್ನೆ ನಾನು ಕೇಳಿದ್ದೆ ವಿಲೇಜ್ ಲೈಫ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಅಂತ. ಸೊ ಕೆಲವರೆಲ್ಲ ಕಮೆಂಟ್ ಮಾಡಿದ್ದೀರಾ. ಸೊ ಏನು ಚೇಂಜಸ್ ಬೇಕು ಅಂತ ಕೂಡ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ ನೋಡ್ತಾ ಇದ್ದೀರಲ್ಲ, ಅದೇ ಖುಷಿ. ಮತ್ತೇನಪ್ಪ ಇಂಥದ್ದು ಹೇಳ್ಬೇಕು ಅಂದ್ಕೊಂಡೆಪ್ಪ. ನಾನು ಇಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರೋದು, ನನಗೆಲ್ಲ ಮತ್ತೆ ಹೋಗ್ತದೆ. ಇವತ್ತು ಮೊನ್ನೆ ಥರ ಏಪ್ರಿಲ್ ಫುಲ್ ಆಗೋದಿಲ್ಲ ಆಯಿತಾ. ಇವತ್ತು ಅವರೇ ಬರಲಿಕ್ಕೆ ಹೇಳಿದರು, ಅವನು ಆ ಕಡೆಯಿಂದ ಹೋಗೋದಿಲ್ಲ ಅಂತ ಶರತ್ತು. ಸೊ ಇವತ್ತು ಈ ಕಡೆಯಿಂದ ಹೋಗಿ ಹಾಲು ತೊಗೊಂಡು ಬರಬೇಕು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಮತ್ತೆ ಎಂತಪ್ಪ ಎಂತ ಕೇಳುವುದು? ಹಬ್ಬ ಬಚ್ಚಿತು, ಒಂದು ನಿಮಿಷ. ಮತ್ತು ನಾನಿದು ಲಾಗ್ ಮಾಡ್ತಿರೋದು ಬೆಳಿಗ್ಗೆ. ಸೊ ಚಹಾ ಕುಡ್ದಾಗಲಿಲ್ಲ, ಮಧ್ಯಾಹ್ನ ಅಲ್ವಾ ಇದು ಲಾಗ್ ಹೋಗೋದು. ನಿಮ್ದೆಲ್ಲ ಊಟ ಆಯಿತಾ? ಎಂಥ ಪದಾರ್ಥ? ಅವ್ನು ನಗಡ್ತಿದ್ದಾನೆ ಅಲ್ಲ, ಕೇಳೋದು ಎಂತ ಆಗ್ಲಿಕ್ಕುಂಟು, ನಿಮ್ಮ ಹತ್ರ ಮಾತಾಡೋದಲ್ಲ ನಾನು ಸಹ. ಮತ್ತೆ ಎಂತಪ್ಪ, ಟ್ರೈನ್ ಬರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಟ್ರೈನ್ನ ಟ್ರ್ಯಾಕ್ ನಡುವೆ ಹೋಗ್ತಿದ್ದೇವೆ. ಸೊ ಹಬ್ಬ ಎಂತ ಬೆಳಿಗ್ಗೆ ಸಹ ಎಂಥ ಸೆಕೆ ಮಾರೆ. ಮಳೆ ಬರ್ತದೆ ಅಂತ ಹೇಳ್ತಿದ್ರಪ್ಪ, ನ್ಯೂಸ್ ಎಲ್ಲ ಬಂದಿತ್ತು. ಮಳೆ ಬರೋದು ಕಾಣೋದಿಲ್ಲ. ಇದು ಎಂಥದೊಂದು ಸ್ಟೇಟಸಲ್ಲಿ ನೋಡಿದಾಗೆ ಆಯಿತು, ಬೇಡ ಅದು ಬಿಡಿ. ಮತ್ತೆಂತ ಮೊನ್ನೆಕ್ಕೋ ಬಿಸ್ಕೆಟ್ ಬೇಕಾದ್ರೆ ಇವನ ಹತ್ರ ಕೇಳಿ ಆಯಿತಾ, ಅದರದ್ದೇ ಬಟ್ಟೆ ಹಾಕಿದ್ದಾನೆ. ಮೊನ್ನೆಕ್ಕೋ ಕಂಪ್ಲೇಂಟ್ ಇಪ್ಪುನ್ನ ಮೊನ್ನೆಕ್ಕೋ ಕಂಪ್ಲೇಂಟ್ ಇಪ್ಪುನ್ನೈ ಅಂದ ఒక తాజరు ಬಂಡ. ಮತ್ತು ಏನಾದರೂ ಚೇಂಜಸ್ ಬೇಕಿದ್ದರೆ ಹೇಳಿ ಗೈಸ್, ಯಾವ ಥರದ್ದು ವೀಡಿಯೋ ಬೇಕು ಹೇಳಿ. ಇನ್ನೊಂದು ಪ್ಲ್ಯಾನ್ ಹಾಕಿದ್ದೇನೆ, ಹೇಳೋದಕ್ಕಿಂತ ಒಂದು ದಿನ ಮಾಡಿಯೇ ತೋರಿಸ್ತೇನೆ, ನೋಡುವ. ಮತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ವ್ಲಾಗ್. ಬಚ್ಚಿತು, ಒಂದು ನಿಮಿಷ. ನೋಡಿ ಬೆತ್ತ ಇಟ್ಕೊಂಡಿದ್ದಾನೆ, ಯಾಕೆ ಗೊತ್ತುಂಟಾ? ನಾವು ಬರುವಾಗ ನಾಯಿ ಕೂಡ ನಮ್ಮ ಜೊತೆಗೆ ಬಂತು. ಅದಕ್ಕೆ ಇನ್ನು ಇಲ್ಲಿ ಬಂದು ಟ್ರೈನಿನಡೆಗೆ ಇನ್ನು ಬೀಳೋದು ಬೇಡ ಅಂತ ಹೇಳಿ ಅದನ್ನು ಕಟ್ಟಿ ಹಾಕಿ ರೋಡಿಗೆ ಬರಬೇಕಾದ್ರೆ ವಾಪಸ್ ಬಂದಿದೆ. ಹೇಗೆ ಬೀಚಿಸ್ಕೊಂಡು ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವನು ಬೆತ್ತ ಇಟ್ಕೊಂಡು ಬಂದದ್ದು. ಬಂದರೆ ಜಾಗ್ರತೆ ಅಂತ ಹೇಳಿದ್ದಾನೆ, ಹಾಗೆ ಅದು ಬರಲೇ ಇಲ್ಲ. ಅಲ್ಲ ವಿಶಾಲ, ಬರಲೇ ಇಲ್ಲ. ಇಲ್ಲೆಲ್ಲ ಮುಳ್ಳೆಲ್ಲ ಉಂಟು, ಬಟ್ಟೆಗೆಲ್ಲ ಸಿಕ್ಕಿಸಿ ಬಟ್ಟೆ ಹರಿದ್ರೆ ಹೋಯ್ತು.
ಹಬ್ಬ ಗೈಸ್, ನನಗೆ ನಡೆದು ಬಚ್ಚಿ ಹೋಯಿತು. ಇವತ್ತು ಮೊನ್ನೆ ಹೇಳಿದ್ದೆ ಕುಸುಮ ಆಂಟಿಯ ಮನೆ ತೋರಿಸ್ತೇನೆ ಅಂತ, ಇವತ್ತು ತೋರಿಸ್ತೇನೆ ಆಯಿತಾ. ಮನೆ ತನಕ ಹೋಗ್ತಾರಲ್ಲ ನೋಡಿ, ಗೊತ್ತಿನ ಮನೆ. ಹಬ್ಬ ಇವನೊಬ್ಬ ಅವನಷ್ಟಕ್ಕೆ ಹೋಗ್ತಿದ್ದಾನೆ ಮಂಗನಾಗೆ. ಹಾಂ ಹಾಂ ದಾರಿಟ್ಟು ಬರ್ಪುಂಡು. ಹಾಂ ರವೆ ರವೆ ನಾನು ಎಂತ ಮಾತಾಡ್ತಾನಂತ ಗೊತ್ತಾಗೋದಿಲ್ಲ. ಅಲ್ಲ ಅದೆಲ್ಲ ಕೋಲಲ್ಲಿ ತಗೊಂಡು ಹೋಗುದು. ಇದೆಲ್ಲ ಎಂತ ಗೊತ್ತುಂಟಾ, ಜಾತ್ರೆ ಅವತ್ತು ಭಂಡಾರ ಹೋಗ್ತದಲ್ವಾ, ಇದೇ ದಾರಿಯಿಂದ ಹೋಗೋದು. ಹಾಗಾಗಿ ಇದೆಲ್ಲ ಕಟ್ಟಿದ್ದಾರೆ. ಮತ್ತೆ ಕೇಳಬೇಡಿದೆ ಎಂತ ಅಂತ, ಅದಕ್ಕೆ ನಾನೇ ಹೇಳಿಬಿಟ್ಟೆ. ಮತ್ತೆಂತಪ್ಪ ನೋಡಿ, ಪೆಲಕಾಯಿ ಎಲ್ಲ ಆಗಿದೆ. ಪೆಲಕ್ಕಾಯಿ ಕುಸುಮಾಂಟಿಯ ಮರದಲ್ಲಿ, ಅದು ಎಂತ ಬರಿಕೆ ಪೆಲಕಾಯಿ. ಎಂಟ್ರಿ ಆದಿ ಒಬ್ಬರು ಸಹ ಕಾಣೋದಿಲ್ಲ ಇಲ್ಲಿ. ಬೆಳಿಗ್ಗೆ ಸಲ ತೀಗಿರ್ತಾನೆ. ಎಷ್ಟು ಗಂಟೆ? 8 ಗಂಟೆ ಆಯ್ತು. ಮಾಡ್ಬೇಕಂತ ಆಗದ್ದು ಆಗ್ತೇನಾಯ್ತಾ. ಕಳಿ ಶೋಭರಾಜ್ ಡಬಲ್ ಆಕ್ಟರ್ ಜೆರಾಕ್ಸ್. ನೋಡಿ ಸ್ವೆಟ್ಟಾಗಿ ಚಂಡಿ ಬಚ್ಚಿ ಹೋಯ್ತು. ಮತ್ತೆ ವಿಶಾಲ್ ಹೇಳುದು ಅವನಷ್ಟು ಸಪುರಾಗಬೇಕಂತೆ, ಆಗ ಬಚ್ಚುದಿಲ್ಲಂತೆ. ಅಲ್ಲ ಎಂತ ಮಾಡೋದಲ್ಲ, ತೋರದು ಬೇಕಂತವಾ? ಅಲ್ಲ, ನ್ಯಾಚುರಲ್ ಆಗಿ ತೋರಾಗ್ತೇವೆ, ನ್ಯಾಚುರಲ್ ಆಗಿ ಸಪುರಾಗ್ತೇವೆ. ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ, ನೀವೇ ಹೇಳಿ. ಮತ್ತೆ ಎಂತಪ್ಪ, ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಎಂತ ಬಿಕಾಸ್ ಕೂಲಿ ತೊಳೆದಿದ್ದೇನೆ ಗೈಸ್. ಒಂದು ದಿನ ನಾನು ಹಲ್ಲುಜ್ಜದೆ, ಒಂದು 10 ಗಂಟೆ ತನಕ ಇದ್ದೆ. ಅದಕ್ಕೆ ನನಗೆ ಡೋಂಗಿ ಮಾಡೋದು ದಿನಾಲು, ಹಲ್ಲುಜ್ಜಲಿಲ್ಲ ಅಂತ. ನಾನಿನ್ನು ಹಲ್ಲುಜ್ಜದೆ ತಿಂಡಿ ತಿನ್ನೋದಿಲ್ಲ ಆಯಿತಾ ಮಂಗ. ಸರಿ ಗೈಸ್, ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ. ನೋಡುವ ಇವತ್ತು ಸಂಜೆ ತನಕ ಎಂತೆಲ್ಲ ಇರ್ತದೆ. ಇವತ್ತು ಸ್ಪೆಷಲ್ ಎಂತ ಇಲ್ಲ. ಮನೆಯಲ್ಲಿ ಅಮ್ಮ ಓಡುಪಾಲೆ ಮಾಡ್ತಿದ್ದಾರೆ. ಈಗ ಹೋಗಿ ಓಡುಪಾಲೆ ತಿಂದು 9 ಗಂಟೆಗೆ ಸೀದಾ ಪುತ್ತೂರು ಹೋಗಬೇಕು. ನೋಡ್ಬೇಕು ಎಂತಾದರೂ ನ್ಯೂಸ್ ಎಲ್ಲ ಸಿಗ್ತದಾ ಅಂತ. ಮತ್ತು ಇವ ನನ್ನೊಟ್ಟಿಗೆ ಬರೋದು, ಒಂದು ಸ್ವಲ್ಪ ವೀಡಿಯೋ ಮಾಡೋದಿಲ್ಲ ಗೈಸ್. ನಾನು ನಿನ್ನೆ ಹೇಳಿದೆ ವೀಡಿಯೋ ಮಾಡು ಅಂತ. ಆ ಕೀರ್ತನ ಆದರೂ ಇದ್ರೆ ವೀಡಿಯೋ ಮಾಡ್ತಾಳೆ, ಇವನು ಎಂಥ ವೀಡಿಯೋ ಮಾಡೋದಿಲ್ಲ ಮಂಗ. ಕಂಟೆಂಟ್ ಸಿಗೋದಿಲ್ಲ ನನಗೆ. ಸರಿ ಗೈಸ್, ಮತ್ತೆ ಸಿಗುವ. ನನಗೆ ಬಚ್ಚಿ ಹೋಗಿದೆ.